ಬೆಳ್ತಂಗಡಿಯ ಬೆಳಾಲಿನ ಕಾಡಿನಲ್ಲಿ ಮಗು ಸಿಕ್ಕ ಪ್ರಕರಣ ಆನಂತರ ನಾವು ಕೂಡ ಸುದ್ದಿಯನ್ನು ಮಾಡಿದ್ದೆವು. ಯಾಕೆ ಅವರು ಕಾಡಿನಲ್ಲಿ ಮಗುವನ್ನು ಬಿಟ್ಟು ಹೋಗಿದ್ರು ಅಂತ ಹೇಳಿ. ಪ್ರೀತಿ ಆಗಿತ್ತು ಇಬ್ಬರ ನಡುವೆ, ಆದರೆ ಅದು ಮನೆಯವರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಏನು ಮದುವೆಗೂ ಮುನ್ನ ಮಗುವಾಗಿದ್ದ ಹಿನ್ನೆಲೆಯಲ್ಲಿ ಮತ್ತು ಹುಡುಗಿಯ ಅಣ್ಣನ ಮದುವೆ ಇದ್ದ ಕಾರಣಕ್ಕಾಗಿ ಹೆದರಿ ಕಾಡಿನಲ್ಲಿ ಮಗುವನ್ನು ಬಿಟ್ಟು ಹೋಗಿದ್ರು ಎಲ್ಲ ವಿಚಾರವನ್ನು ನಾವು ಸುದ್ದಿ ಮಾಡಿದ್ದೆವು. ಈಗ ಅವರಿಬ್ಬರೂ ಕೂಡ ಅಂದರೆ ಬೆಳಾಲು ಮಾಯದ ರಂಜಿತ್ ಮತ್ತು ಧರ್ಮಸ್ಥಳದ ಸುಷ್ಮಿತಾ ಮದುವೆಯನ್ನು ಮಾಡಿಕೊಂಡಿದ್ದಾರೆ. ಕಾಡಿನಲ್ಲಿ ಸಿಕ್ಕ ಮಗುವಿನ ತಂದೆ ತಾಯಿಯ ವಿವಾಹ ಆಗಿದೆ. ಮಡಂತ್ಯಾರು ಬೆಳಾಲಿನ ಮುಂಡೊಟ್ಟು ಮಾಯಾ ಕಾಡಿನಲ್ಲಿ ಒಂದು ಘಟನೆ ಆಗಿತ್ತು. ಸೊ ಎರಡು ಕುಟುಂಬದ ಒಪ್ಪಿಗೆಯ ಮೇರೆಗೆ ಈಗ ದೇಗುಲದಲ್ಲಿ ವಿವಾಹ ಕಾರ್ಯ, ರಂಜಿತ್ ಮತ್ತು ಸುಷ್ಮಿತಾಳ ವಿವಾಹ ನಡೆದಿದೆ. ರಂಜಿತ್ಗಿಲ್ಲಿ 27ರ ಹರೆಯ. ಸುಷ್ಮಿತಾ ಅವರು ತನ್ನ ಮನೆಯಲ್ಲಿ ಯಾರಿಗೂ ಹೇಳಿರಲಿಲ್ಲ. ಸೊ ಅವರಿಗೆ ಮಗುವಾಗಿದ್ದ ಕಾರಣ ಅವರು ಧರ್ಮಸ್ಥಳದಲ್ಲಿ ಒಂದು ಬಾಡಿಗೆ ಮನೆ ಮಾಡಿ ಅಲ್ಲಿ ಒಂದಷ್ಟು ದಿವಸಗಳ ಕಾಲ ಇದ್ದರು. ಸೊ ಈ ನಡುವೆ ಅಣ್ಣನ ಮದುವೆ ಇತ್ತು ಅನ್ನುವ ಕಾರಣಕ್ಕಾಗಿ ಹೆದರಿ ಮಗುವನ್ನು ಕಾಡಿನಲ್ಲಿ ಬಿಟ್ಟು ಹೋಗಿದ್ದರು. ದೊಡ್ಡ ಸುದ್ದಿ ಆಗಿತ್ತು. ಸೊ ಈಗ ಎರಡೂ ಕುಟುಂಬದ ಪ್ರಮುಖರ ಸಮ್ಮುಖದಲ್ಲಿ ನಡ ಗ್ರಾಮದ ಕುತ್ರೊಟ್ಟು ಸತ್ಯನಾರಾಯಣ ದೇವಸ್ಥಾನದಲ್ಲಿ ಅವರ ವಿವಾಹ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯವರು ಶಿಶುವನ್ನು ಪುತ್ತೂರಿನ ವಾತ್ಸಲ್ಯಧಾಮ ದತ್ತು ಕೇಂದ್ರದ ಸುಪರ್ದಿಗೆ ವಹಿಸಿದ್ದಾರೆ. ಶಿಶುವನ್ನು ಕಾನೂನಾತ್ಮಕವಾಗಿ ವಾಪಸ್ ಪಡಿತೇವೆ ಅಂತ ದಂಪತಿಗಳು ಹೇಳಿದ್ದಾರೆ. ಅಂದರೆ ಒಂದು ಪ್ರೊಸೀಜರ್ ಇರುತ್ತೆ, ಅದರ ಪ್ರಕಾರ ಮಾಡ್ತೇವೆ ಮತ್ತು ಆ ಮಗುವನ್ನು ನಾವು ಸಾಕ್ತೇವೆ ಅಂತ ಹೇಳಿ. ಏನು ರಂಜಿತ್ ಮಂಗಳೂರಿನ ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ. ಸುಷ್ಮಿತಾಳನ್ನು ಪ್ರೀತಿ ಮಾಡ್ತಾ ಇದ್ದ. ಮದುವೆ ಆಗುವ ಭರವಸೆ ನೀಡಿ ಆಕೆಯ ಜೊತೆಗೆ ಲೈಂಗಿಕ ಸಂಪರ್ಕ ಬೆಳೆಸಿದ್ದ. ಸೊ ಅವರು ಹೆಣ್ಣು ಮಗುವಿಗೂ ಕೂಡ ಏನು ಸುಷ್ಮಿತಾ ಜನ್ಮ ನೀಡಿದ್ಲು. ಬಳಿಕ ಅವರಿಬ್ಬರ ನಡುವೆ ಮನಸ್ತಾಪ ಉಂಟಾಗಿತ್ತು. ಯುವತಿ ಶಿಶುವನ್ನು ರಂಜಿತ್ ಗೌಡನ ಮನೆಯಲ್ಲಿ ಬಿಟ್ಟು ಹೋಗಿದ್ಲು, ಆತ ಅದನ್ನು ಕಾಡಿನಲ್ಲಿ ಬಿಟ್ಟು ಹೋಗಿದ್ದ. ಈ ಥರದ್ದೆಲ್ಲ ಮಾಹಿತಿಗಳು ಇತ್ತು. ಒಂದು ವಿಚಾರ ಹೇಳ್ತಾರೆ, ಇಲ್ಲ ಅವರಿಬ್ಬರು ಮನೆಯಲ್ಲಿ ಹೆದರಿ ಕಾಡಿನಲ್ಲಿ ಬಿಟ್ಟು ಹೋಗಿದ್ರು ಅಂತೇಳಿ. ಅದು ಏನಿದ್ರೂ ಕೂಡ ಸುಖಾಂತ್ಯ ಕಂಡಿದ್ದ ಪ್ರಕರಣ. ಮಾತ್ರ ಮೊನ್ನೆ ಎಲ್ರಿಗೂ ಕೋಪ ಬಂದಿತ್ತು ಇವರ ಮೇಲೆ, ಯಾಕೆ ಹೀಗೆ ಮಾಡಿದರು ಮಗುವನ್ನು ಕಾಡಿನಲ್ಲಿ ಬಿಟ್ಟು ಹೋಗುವಂಥ ನಿರ್ಧಾರ ಅಂತೇಳಿ. ಈಗ ಮಗುವನ್ನು ಸಾಕುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ, ಮದುವೆ ಆಗಿದ್ದಾರೆ. ಕಾನೂನಾತ್ಮಕವಾಗಿ ಮಕ್ಕಳ ಶಿಶು ಅಭಿವೃದ್ಧಿ ಇಲಾಖೆಯನ್ನು ಈಗ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆ ರೀತಿಯಲ್ಲಿ ಪ್ರೊಸೀಜರ್ ಫಾಲೋ ಮಾಡಿ ಇವರು ನಂತರ ಮಗುವನ್ನು ಪಡ್ಕೊಳ್ಬೇಕು. ಸೊ ಇನ್ನು ಮುಂದಕ್ಕೆ ತಪ್ಪು ಮಾಡದೆ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಮುಂದುವರಿಬೇಕಾಗುತ್ತೆ.